ಹೆಲೋ ಎಲ್ಲರಿಗೂ ಇವತ್ತು ನಮ್ಮ ಪಯಣ ಮಂಗಳೂರಿಗೆ ಕೊಂಕಣಿ ನಾಟಕ ಸಭಾ ನಡೆಸುತ್ತಿರುವ ಸಿಂಗಿಂಗ್ ಕಾಂಪಿಟೇಷನ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈ ಸತಿ ಇಬ್ರು ಮೂವರು ಎಕ್ಸ್ಟ್ರಾ ಇದ್ದಾರೆ, ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಇವತ್ತು ನಾನು ಲವಿಶಾ ಎಡ್ಸೆಲ್, ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ಟ್ರಿಯೋ ಸಿಂಗಿಂಗ್ ಸ್ಟಾರ್ಸ್ ದೈಜಿ ಒಳ್ಳಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೈನಲ್ ತನಕ ಹೋಗಿದ್ವಿ. ಸೊ ಇವತ್ತು ನಾವು ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಿ. ಅದು ಫಸ್ಟ್ ರೌಂಡ್ ಇವತ್ತು, ಆಮೇಲೆ 2 ರೌಂಡ್ ಉಂಟು. ಆಲ್ರೆಡಿ ನಾವು ಸೆಲೆಕ್ಟ್ ಕೂಡ ಆಗಿದ್ದೀವಿ ನೆಕ್ಸ್ಟ್ ರೌಂಡ್ಗೆ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋ ಹೇಗಾಗುತ್ತೆ ಅಂತ ನೀವೇ ನೋಡಿ, ಆಯ್ತಾ? ಕಲೆ ಕಲೆ ಕಾಮೆಂಟ್ ಪೂರ ಚಿಂತಿದ್ ಮಗಿದಂತ ಅಲ್ಲೇ ಒಬ್ಬ ನಾವೊಂದು 10:30 ಆಗುವಷ್ಟರಲ್ಲಿ ನಾವು ಇಲ್ಲಿಂದ ಹೊರಟ್ವಿ ಪುತ್ತೂರಿಂದ. ಯಾಕಂದ್ರೆ ಮಂಗಳೂರು ಹೋಗ್ಬೇಕಲ್ವಾ, ರೀಚ್ ಆಗಬೇಕು. 2:30ಗೆ ಕಾಂಪಿಟೇಷನ್ ಸ್ಟಾರ್ಟ್ ಇತ್ತು. ಅದಕ್ಕಿಂತ ಮುಂಚೆ ನಮ್ದು ಊಟದೆಲ್ಲ ಬ್ರೇಕ್ ಎಲ್ಲ ಇರುತ್ತೆ ಅಂತ ಹೇಳಿಕೊಂಡು ನಾವು ಬೇಗನೆ ಹೊರಟ್ವಿ. ಇದೇ ಫಸ್ಟ್ ಟೈಮ್ ನಾನು ಹೀಗೆ ತುಂಬಾ ಜನರೊಟ್ಟಿಗೆ ಗ್ರೂಪ್ ಆಗಿ ಹೋಗೋದು. ಇದಕ್ಕಿಂತ ಮುಂಚೆ ನಾನು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಕೊಂಕಣಿ ನಾಟಕ ಸಭಾದು ಸಿಂಗಿಂಗ್ ಕಾಂಪಿಟೇಷನ್ ನೋಡಿದ್ರೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲ ವಿಡಿಯೋಸ್ ಹಾಕಿದ್ದೀನಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕ್ತೀನಿ, ಖಂಡಿತ ನೋಡಿ. ನಾನು ತುಂಬಾ ಚಿಕ್ಕ ಇದ್ದೆ ಆಗ, ಅಂದ್ರೆ PUC ಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಈವನ್ ನಾನು ಒಂದು ಗ್ರೂಪಿಗೆ, ಅಂದ್ರೆ ಚಿಕ್ಕ ಮಕ್ಕಳಿಗೆ ಸಿಂಗಿಂಗ್ ಎಲ್ಲ ಕಲಿಸಿ, ಅವರನ್ನು ಕಲಿಸಿ ಆದ ನಂತರ ಅವರಿಗೆ ಪಾರ್ಟಿಸಿಪೇಟ್ ಮಾಡಿಸಿ, ಸೊ ಹಾಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಇದು ನಾವೊಂದು 12:30 ಅಷ್ಟೊತ್ತಿಗೆ ನಾವು ಹೋಟೆಲಿಗೆ ರೀಚ್ ಆದ್ವಿ. ಆಲ್ರೆಡಿ ನಾವು ಹೋಟೆಲ್ ನೋಡಿಟ್ಟಿದ್ರು ಎಡ್ಸೆಲ್ ಹಾಗೂ ರೋಷನ್ ಅವರು. ಸೊ ಈ ಹೋಟೆಲಿಗೆ ಹೋಗಿ ನಾವು ಗಮ್ಮತ್ತಾಗಿ ಊಟ ಮಾಡಿ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಕೊಂಕಣಿ ನಾಟಕ ಸಭಾ ಕಾಂಪಿಟೇಷನ್ಗೆ ಹೋದ್ವಿ. ಇಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಅವತ್ತು ಆಟಿ ಆದ ಕಾರಣ ಅಲ್ಲಿ ಸೈಡಲ್ಲಿ ಬೊಫೆ ಕೂಡ ಇತ್ತು. ನಾವು ಮಾತ್ರ ಅದನ್ನು ಟ್ರೈ ಮಾಡಲಿಕ್ಕೆ ಹೋಗ್ಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅಂತೂ ನಾನು ಹಾಗೆ ಊಟ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ಆಟಿದು ಸ್ಪೆಷಲ್ ತುಂಬಾನೇ ಇರುತ್ತಲ್ವಾ. ಸೊ ಹೀಗೆ ನಾವು ಸ್ವಲ್ಪ ಮಾತಾಡಿ ಊಟ ಮಾಡಿ ಎಲ್ಲರೂ ಆಲ್ಮೋಸ್ಟ್ ನಾವೆಲ್ಲ ನೀರು ದೋಸೆ, ಕೋರಿ ರೊಟ್ಟಿ, ಅನ್ನ ಸಾಂಬಾರು ಇದನ್ನೇ ನಾರ್ಮಲ್ ಆಗಿ ಊಟ ಮಾಡಿ. ಈ ಹೋಟೆಲ್ ಓಕೆ ಇತ್ತು, ತುಂಬ ಟೇಸ್ಟಿ, ತುಂಬ ಕಾಸ್ಟ್ಲಿ ಅಂತ ಏನಿರಲಿಲ್ಲ, ಅಫೋರ್ಡೆಬಲ್ ಪ್ರೈಸ್ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಯಾವಾಗಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ತಿದ್ರಾದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ನಿಮಗಿದು ನಾಗೂರಿ ಹತ್ರ ಸಿಗುತ್ತೆ. ಹೋಟೆಲ್ ಅಟಾನೆ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ ಇದು ಗೂಗಲ್ ಮ್ಯಾಪ್ಸಲ್ಲಿ. ನೀವು ಕೂಡ ನಮ್ಮ ಥರನೇ ಇಲ್ಲಿ ನಾವು ಜಿರ್ಗಿ ಮಿಠಾಯಿ ಮತ್ತೆ ಫನಲ್ ಸೀಡ್ ಇದಲ್ವಾ, ಅಂದರೆ ಸೋಂಪು, ಅದನ್ನೆರಡು ಕೊಡ್ತಾರಲ್ವ ಲಾಸ್ಟಿಗೆ. ನಾನಂತೂ ಟಿಶ್ಯೂ ಅಲ್ಲಿ ಹಾಕಿಕೊಂಡು ಹೋಗೋದು ಸೀದಾ. ಅದು ಮುಂಚೆಯಿಂದನೂ ಅಭ್ಯಾಸ ಇದೆ. ನನ್ನ ಫ್ರೆಂಡ್ಸ್, ಕಾಲೇಜ್ ಮೇಟ್ಸ್ ಎಲ್ಲರಿಗೂ ಗೊತ್ತು ನಾನು ಹಾಗೆ ಮಾಡೋದು ಅಂತ. ಸೊ ಇಲ್ಲಿ ನನಗೆ ಗೊತ್ತಿರಲಿಲ್ಲ ಇತ್ತು ಜೋಸ್ನ ಮಾಡ್ತಾಳೆ ಅಂತ. ಸೊ ಅವಳು ಮಾಡ್ತಾ ಇದ್ಲು, ನಾನು ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ದೆ. ಸೊ ಹೀಗೆ ಫನ್ ಆಗಿತ್ತು. ಆಮೇಲೆ ನಾವು ಹೊರಟ್ವಿ ಇಲ್ಲಿಂದ ಬೇಗ, ಅಂದರೆ ಆಲ್ಮೋಸ್ಟ್ ಲೇಟ್ ಆಗುತ್ತೆ ಅಂತ ಹೇಳಿಕೊಂಡು ಬೇಗ ಹೊರಟ್ವಿ. ಬಟ್ ತುಂಬ ಬೇಗನೆ ರೀಚ್ ಆದ್ವಿ ನಾವು ಇದು ಹಾಲ್ ಇದ್ದು ಹಂಪನಕಟ್ಟೆಯಲ್ಲಿ. ಸೊ ಅಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಇದ್ದದ್ದು, ಜಾಸ್ತಿ ದೂರ ಏನಿಲ್ಲ. ಸೊ ಇದು ನಮ್ಮ ಹಾಲಿನ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ರಿಜಿಸ್ಟ್ರೇಷನ್ ಅವ್ರದ್ದೆಲ್ಲ ಆಲ್ರೆಡಿ ಆಗಿತ್ತು, ನಂದು ಮಾತ್ರ ಮಾಡಲಿಕ್ಕೆ ಬರ್ತಿತ್ತು. ಅದಂತೂ ಸುಮ್ಮನೆ ಹೀಗೆ ನೋಡ್ತಾ ಇದ್ವಿ. ಇಲ್ಲಿ ನೋಡಿದರೆ ಜೋಸ್ನಂದು ಅದೇ ನಾವು ತೊಗೊಂಡು ಬಂದಿದ್ವಲ್ಲ ಜಿರ್ಗಿ ಮಿಠಾಯಿ, ಅದೆಲ್ಲ ಬಿದ್ದೋಗಿತ್ತು ಬ್ಯಾಗಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಇಲ್ಲಿ ನಮ್ಮ ಲವಿಶಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ಈ ತುಂಬ ಜನ ನೋಡಬೇಕಾದ್ರೆ. ಸೋಲೋ ಸಿಂಗಿಂಗ್ ಕಾಂಪಿಟೇಷನಿಗೆ ಆಲ್ಮೋಸ್ಟ್ 30-35 ಮೆಂಬರ್ಸ್ ಇದ್ರು, ಫೀಮೇಲ್ಸ್, ಬಾಯ್ಸ್ ಕೂಡ ಹಾಗೇನೆ. ಇಲ್ಲಿ ನನಗೊಂದು ತುಂಬ ಇಷ್ಟ ಆದದೇನೆಂದರೆ, ಇಲ್ಲಿ ಒಂದು ಮಗು ಮತ್ತು ಒಂದು ಅಪ್ಪ ವಿಡಿಯೋ ಮಾಡ್ತಾ ಇದ್ದಾರೆ, ಮಕ್ಕಳು ಹಾಡ್ತಾ ಇದ್ದಾರೆ. ಅವರ ಅಮ್ಮ ಅಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಸಿಂಗ್ ಮಾಡ್ತಾಯಿದ್ರು. ಸೊ ಅದು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಆ ಮಕ್ಕಳದ್ದು ಎಂಜಾಯ್ಮೆಂಟ್ ಮಾಡೋದು ನೋಡಬೇಕಿತ್ತು, ತುಂಬ ಚೆನ್ನಾಗಿತ್ತು. आवाज
दुकानी हाक मारता गावात राहून कमरेवारो थैहांगा काम ಆಯಿತು ನಮ್ಮದು ಸಿಂಗಿಂಗ್ ಪಾರ್ಟಿಸಿಪೇಟ್ ಎಲ್ಲ ಮಾಡಿ ಇದು ನೆಕ್ಸ್ಟ್ ಡೇ ನನಗೆ ರಿಸಲ್ಟ್ ಗೊತ್ತಾಯಿತು ನಮಗೆ. ಸೊ ನಾನು ಮತ್ತೆ ಲವಿಶಾ ಸೋಲೋ ಅಲ್ಲಿ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೇವೆ. ಈವನ್ ಡುಯೆಟ್ ಅಲ್ಲಿ ಕೂಡ ನಾವಿಬ್ರು ಸೆಲೆಕ್ಟ್ ಆಗಿದ್ದೇವೆ. ಪ್ಲಸ್ ಎಡ್ಸೆಲ್ ಹಾಗೂ ಅನಿಲ್ ಅವರು ಸೆಲೆಕ್ಟ್ ಆಗಿದ್ದಾರೆ. ನಾವಿಲ್ಲಿ ಸ್ವಲ್ಪ ಹೊತ್ತು ಹೊರಟಾದ ನಂತರ ಒಂದು 5:30 ಅಷ್ಟೊತ್ತಿಗೆ ಹೊರಟಿದ್ವಿ. ಆಮೇಲೆ ಟೀ ಬ್ರೇಕ್ ಅಂತ ಹೇಳಿಕೊಂಡು ಒಂದು ಸ್ಮಾಲ್ ಟೀ ಬ್ರೇಕ್ ವಿತ್ ಚಾಟ್ಸ್ ಎಲ್ಲ ತಿಂದು ಆಮೇಲೆ ಸೀದಾ ಮನೆಗೆ ಹೋದ್ವಿ. ನೀವೀಗ ನೋಡ್ಬೋದು ನಮ್ಮ ಜಾಮಿಂಗ್ ಸೆಷನ್ ಇನ್ ಕಾರ್. ಆಯ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೇಗನೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. बनाया तेरे जैसे ही किसी के, कुछ तो है तुझसे राबता, कुछ तो है तुझसे राबता, कैसे हम जाने हमें जाने इस चाह में सभी के लिए किसी न किसी को है बनाया हर किसी के लिए. जाते जाते मुझ पे कर गया गुजरता एक दामन भर गया मिला रोशन सितारा मैं तेरी तू मेरी मैं आम्ही विन झाल्या पुरे की फर्स्ट ने नाही एड्स लाख सोल ऑन फर्स्ट डू इट ऑन सेकंड जायद बाय 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 बाय.